ಬಹ್ರೈನ್ನ ಅಮ್ಮ ಕಲಾವಿದರು ಸ್ಥಳೀಯ ಇಂಡಿಯನ್ ಕ್ಲಬ್ನ ಆಶ್ರಯದಲ್ಲಿ ಪ್ರದರ್ಶಿಸಿದಂತಹ ತುಳು ಸಾಮಾಜಿಕ ಹಾಸ್ಯ ನಾಟಕ ಒಟ್ರಾಸಿ ಮಂಡೆವೆಚ್ಚ ನೆರೆದಂತಹ ಸಾವಿರಾರು ಪ್ರೇಕ್ಷಕರ ಮನಸೂರೆಗೊಂಡಿತು. ದ್ವೀಪದ ಸಾಂಸ್ಕೃತಿಕ ರಂಗದಲ್ಲಿ ಮೋಹನದಾಸ ಎರುಂಬೂರವರ ದಕ್ಷ ಸಂಘಟನೆಯಲ್ಲಿ ಅಮ್ಮ ಕಲಾವಿದರು ಈಗಾಗಲೇ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಚಿರಪರಿಚಿತರಾಗಿದ್ದು, ಪ್ರದರ್ಶನಗೊಂಡ ನಾಡಿನ ಖ್ಯಾತ ನಾಟಕಕೃತ ದಿನಕರ ಭಂಡಾರಿ ಕಣ್ಣಂಜಾರ್ ಅವರು ಈ ನಾಟಕವನ್ನು ಬರೆದಿದ್ದಾರೆ. ದ್ವೀಪದ ಮೋಹನ್ ದಾಸ್ ಎರುಂಬೂರ್ ಅವರು ಈ ನಾಟಕವನ್ನು ನಿರ್ದೇಶಿಸಿದ್ದಾರೆ. ನಾಡಿನ ಖ್ಯಾತ ರಂಗ ಕಲಾವಿದರಾದ ಸುಂದರೈ ಮಂದಾರ್ ಅವರು ಪ್ರಧಾನ ನಿರ್ದೇಶನ ಮಾಡಿ ನಟಿಸಿದ್ದಾರೆ. ಜೊತೆಗೆ ಊರಿನ ಖ್ಯಾತ ಹಾಸ್ಯ ಕಲಾವಿದರಾದ ರವಿ ರಾಮಕುಂಜರ್ ಅವರು ದ್ವೀಪದ ಹವ್ಯಾಸಿ ಕಲಾವಿದರ ಪ್ರಬುದ್ಧ ಅಭಿನಯ ಗಟ್ಟಿಗತೆ ಹಾಗೂ ದಕ್ಷ ನಿರ್ದೇಶನದಿಂದಾಗಿ ಈ ನಾಟಕ ರಂಗದ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಮೂಡಿಬಂದಿದ್ದು, ನೆರೆದ ಸಾವಿರಾರು ಕಲಾಭಿಮಾನಿಗಳನ್ನು ಸುಮಾರು 4 ಗಂಟೆಗಳ ಕಾಲ ರಂಜಿಸುವಲ್ಲಿ ಯಶಸ್ವಿಯಾಯಿತು. ಈ ನಾಟಕದಲ್ಲಿ ನಾಡಿನ ರಂಗಭೂಮಿಯ ದಿಗ್ಗಜ ಸುಂದರೈ ಮಂದಾರ್ ರವರು ಪುರಂದರ ಪಾತ್ರವನ್ನು ಅಭಿನಯಿಸಿದ್ದಾರೆ. ಜೊತೆಗೆ ಅತಿಥಿ ಕಲಾವಿದರಾದ ಬಲೆ ದಿಲಿಪಾಲೆ, ವಿ4 ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ನ ಹಾಸ್ಯರತ್ನ ರವಿ ರಾಮಕುಂಜರ್ ಅವರು ರಾಘವನ ಪಾತ್ರ ಅಭಿನಯಿಸಿ ನೆರೆದ ಪ್ರೇಕ್ಷಕರನ್ನ ಹೊಟ್ಟೆ ಹುಣ್ಣಾಗುವಂತೆ ರಂಜಿಸಿದ್ರು. ಇನ್ನು ಈ ನಾಟಕಕ್ಕೆ ದ್ವೀಪದ ಯುವ ಸಂಗೀತಗಾರರಾದ ಯಕ್ಷಿ ಶೆಟ್ಟಿ ಮತ್ತು ದಿವ್ಯರಾಜ್ ರೈ ಅವರು ಸಂಗೀತವನ್ನ ನೀಡಿ ನಾಟಕಕ್ಕೆ ಇನ್ನಷ್ಟು ಮೆರುಗು ನೀಡಿದ್ರು. ಇದೇ ಸಂದರ್ಭದಲ್ಲಿ ಅಮ್ಮ ಕಲಾವಿದರ ಪರವಾಗಿ ನಾಡಿನಿಂದ ಬಂದಂತಹ ಅತಿಥಿ ಕಲಾವಿದರಾದ ಸುಂದರೈ ಮಂದಾರ ಮತ್ತು ರವಿ ರಾಮಕುಂಜರ್ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ಇತರ ಕಲಾವಿದರುಗಳಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಗಣ್ಯರಾದ ಸುಭಾಷ್ ಚಂದ್ರ, ರಾಜ್ ಪಿ ಶೆಟ್ಟಿ, ಕನ್ನಡ ಸಂಘದ ಅಧ್ಯಕ್ಷರಾದಂತಹ ಪ್ರದೀಪ್ ಶೆಟ್ಟಿ, ಸ್ಥಳೀಯ ಚರ್ಚಿನ ಫಾದರ್ ಡೇನಿಯಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಬಹ್ರೈನ್.